ಯುದ್ಧ ವಿಮಾನಗಳ ಯುಗವಿದು. ಯುದ್ಧ ಪೀಡಿತ ಪ್ಯಾಲೆಸ್ತೀನ್ ಸಹಿತ ಹಲವು ದೇಶಗಳು ವಾಯುಪಡೆಯನ್ನು ಹೊಂದಿಲ್ಲ. ಅರ್ಧಕ್ಕರ್ಧ ಯುದ್ಧ ವಿಮಾನ ಹೊಂದಿರುವ ದೇಶ ಯುಎಸ್ಎ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಅತಿ ದೊಡ್ಡ ವಾಯುಸೇನೆಯನ್ನು ಹೊಂದಿದೆ ಮತ್ತು ಅತಿ ಹೆಚ್ಚು ಯುದ್ಧ ವಿಮಾನಗಳನ್ನು ಹೊಂದಿದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಯುಎಸ್ಎ, ರಷ್ಯಾ, ಫ್ರಾನ್ಸ್ಗಳು ತಯಾರಿಸುವುದಲ್ಲದೆ ಬೇರೆ ದೇಶಗಳಿಗೆ ಪೂರೈಸುತ್ತದೆ. ಇದರಲ್ಲೂ ಯುಎಸ್ಎಯೇ ಮುಂದು. ಇನ್ನು ಕೆಲವು ದೇಶಗಳು ಬಿಡಿಭಾಗಗಳನ್ನು ತರಿಸಿಕೊಂಡು ಯುದ್ಧ ವಿಮಾನವನ್ನು ತಯಾರಿಸುತ್ತದೆ. ಚೀನಾ ಯುಎಸ್ಎಯಿಂದಲೂ ಯುದ್ಧ ವಿಮಾನ ತರಿಸಿ ಸಂಪೂರ್ಣ ಬದಲಾಯಿಸುತ್ತದೆ. ಹೆಚ್ಚು ಯುದ್ಧ ವಿಮಾನ ಹೊಂದಿರುವ ದೇಶಗಳು ಮತ್ತು ಅವುಗಳ ಯುದ್ಧ ವಿಮಾನಗಳ ಸಂಖ್ಯೆ ಮುಂದಿನಂತಿದೆ. ಭಾರತವು 4ನೇ ಸ್ಥಾನದಲ್ಲಿದೆ. ಯುಎಸ್ಎ 14,486 ಅತ್ಯಾಧುನಿಕ, ರಷ್ಯಾ 4,211 ಪ್ರಬಲ ಬಾಂಬರ್ ಹೊಂದಿದೆ. ಚೀನಾ 3,304. ಈ ದೇಶದ ವಾಯುಪಡೆ ಕಳೆದೊಂದು ದಶಕದಲ್ಲಿ ಅತಿ ವೇಗವಾಗಿ ಬೆಳೆದಿದೆ. ಭಾರತ 2,296, ಜಪಾನ್ 1,449, ಪಾಕಿಸ್ತಾನ 1,434, ತೆಂಕಣ ಕೊರಿಯಾ 1,171, ಈಜಿಪ್ಟ್ 1,080, ಟರ್ಕಿ 1,069, ಫ್ರಾನ್ಸ್ 972. ಬ್ಯೂರೋ ರಿಪೋರ್ಟ್, V4 News, Washington. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.